ಸೊಲ್ಮೆಲು ನಮ್ಮ ಕುಡ್ಲ ತುಳುವಾರ್ತೆಲು ಇನ್ನಿತ್ತ ಮಲ ಸುದ್ದಿಲು ದಕ್ಷಿಣ ಕನ್ನಡ ಜಿಲ್ಲೆಡ್ ಮಂತ್ರಿ ಕೋಟ ಶ್ರೀನಿವಾಸ ಪೂಜಾರಿ ರೆಡ್ದು ಕೊರೋನಾ ನಿಯಂತ್ರಣದ ಇಂಜೆಕ್ಷನ್ ಕೊರ್ಪುನ ಕಾರ್ಯಕ್ರಮ ಉದಿಪನ ಒಡಿಪು ಜಿಲ್ಲಾಧಿಕಾರಿ ಜಿ ಜಗದೀಶ್ ರೆಡ್ದು ಅಜ್ಜರಕಾಡ್ ಜಿಲ್ಲಾಸ್ಪತ್ರೆ ಚಾಲನೆ ಕೊಂಚಾಡಿಡು ಮೂವೇರು ಜೋಕ್ಲೆನ್ ರಟ್ಟಾಯಿರ ಪ್ರಯತ್ನ ಮಲ್ತಿನ ಮೂವೇರು ಜವನ್ಯರ್ನ ಬಂಧನ ಆರೋಪಿಲ ತಪ್ಪು ತೊಂದರೆ ಬೇತೆ ಬೇತೆ ಸ್ಟೇಷನ್ ಲೆಡ್ ಕೇಸುಂಡು ಪೊಲೀಸ್ ಕಮಿಷನರ್ ಶಶಿಕುಮಾರ್ ಎಸ್ ಅಂಗಾರರಿಗೆ ಮಂತ್ರಿ ಪಟ್ಟ ಸುದ್ದಿ ಆವಂದು ಪುನಃ ಸುಳ್ಳಿಯ ಕೋಡಿಯಲ್ಲದ ನೀರಜಾಕ್ಷಿ ಪ್ರಧಾನಿಯರಿಗೆ ಬರೆಯನ ಓಲೆ ಜಿಲ್ಲೆಗೆ ಬರ್ತಿನ ಮಂತ್ರಿಯರದ್ದು ಬೇತೆ ಬೇತೆ ಕಡೆಗೆ ಭೇಟಿ ಬೆಂಗಳೂರದ ಆರ್ಎಂಜೆಡ್ ಸಿವಿಲ್ ಇಂಜಿನಿಯರ್ ಅಂಡ್ ಇಂಟೀರಿಯರ್ ಡಿಸೈನರ್ ಸಂಸ್ಥೆಯದ್ದು ಕುಡ್ಲದ ಕಂಕನಾಡಿಡು ಹೊಸ ಶಾಖೆ ಉದಿಪನ ಆರ್ಎಂಜೆಡ್ ಯೋಜನೆ ಕುಡ್ಲಕ್ ಬತ್ತಿನವು ಸಂತೋಷದ ವಿಚಾರ ಯುಟಿ ಖಾನ್ ಇತ ವಾರ್ತೆದ ವಿವರ ಕೊರೋನಾ ಸೀಕ್ ಬರಂದಿನಂಚ ತಡೆಪುನ ಇಂಜೆಕ್ಷನ್ ಕೊರ್ಪುನ ಕಾರ್ಯಕ್ರಮನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಶನಿವಾರ ಉದಿಪನ ಮಲ್ತದೇರ ದಕ್ಷಿಣ ಕನ್ನಡ ಜಿಲ್ಲೆಡ್ ಜಿಲ್ಲಾ ಜವಾಬ್ದಾರಿಕೆದ ಮಂತ್ರಿ ಕೋಟ ಶ್ರೀನಿವಾಸ ಪೂಜಾರಿ ಉದಿಪನ ಮಲ್ತೇರ ಜಿಲ್ಲಾಧಿಕಾರಿ ಡಾಕ್ಟರ್ ಕೆ.ವಿ. ರಾಜೇಂದ್ರ ಬೊಕ್ಕ ಆರೋಗ್ಯ ಅಧಿಕಾರಿಗಳು ಕಾರ್ಯಕ್ರಮಟ್ಟು ಪಾಲ್ಪಡೆದಿದ್ದೇರ ದೇಶದೊರ್ಮೆಡ್ ಶನಿವಾರ ಕೊರೋನಾ ಸೀಕ್ ಬರಂದಿನಂಚ ಇಂಜೆಕ್ಷನ್ ಕೊರ್ಪುನ ಕಾರ್ಯಕ್ರಮನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಉದಿಪನ ಮಲ್ತಿನ ಬಿರಿಕೆ ದಕ್ಷಿಣ ಕನ್ನಡ ಜಿಲ್ಲೆದ ಆಜಿ ಕೇಂದ್ರಲೆಡ್ ಕೋವಿಡ್ ನಿಯಂತ್ರಣ ಇಂಜೆಕ್ಷನ್ ಕೊರ್ಪುನ ಕಾರ್ಯಕ್ರಮ ಶುರುವಾಂಡ್ ದಕ್ಷಿಣ ಕನ್ನಡ ಜಿಲ್ಲಾ ಜವಾಬ್ದಾರಿಕೆದ ಮಂತ್ರಿ ಕೋಟ ಶ್ರೀನಿವಾಸ ಪೂಜಾರಿ ಕೊರೋನಾ ಇಂಜೆಕ್ಷನ್ ಕೊರ್ಪುನ ಕಾರ್ಯಕ್ರಮನು ಉದಿಪನ ಮಲ್ತೇರ ಜಿಲ್ಲಾಧಿಕಾರಿ ಡಾಕ್ಟರ್ ಕೆ.ವಿ. ರಾಜೇಂದ್ರ ಆರೋಗ್ಯ ಇಲಾಖೆ ಅಧಿಕಾರಿಗಳು ಒಟ್ಟುಗಿತ್ತೇರ ದಕ್ಷಿಣ ಕನ್ನಡ ಜಿಲ್ಲೆಗೆ 24 ಸಾರ ಇಂಜೆಕ್ಷನ್ ಬೈದಂಡ್ ಆಜಿ ಕೇಂದ್ರಲೆಡ್ ಆರೋಗ್ಯ ಕಾರ್ಯಕರ್ತರಿಗೆ ಕೊರೊಂದುಂಡು ಜಿಲ್ಲೆಡ್ ಒಟ್ಟು 52,381 ಜನಕ್ಲೆನ ಗುರ್ತ ಮಲ್ತದಂಡ ಸರ್ಕಾರಿ ವೆನ್ಲಾಕ್ ಜಿಲ್ಲಾ ಆಸ್ಪತ್ರೆ ಕುಡ್ಲದ ಆಯುಷ್ ವಿಭಾಗಡು ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರ ಸುರತ್ಕಲ್ಡ್ ತಾಲೂಕು ಆಸ್ಪತ್ರೆ ಬಂಟ್ವಾಳ ತಾಲೂಕು ಆಸ್ಪತ್ರೆ ಬೆಳ್ತಂಗಡಿ ತಾಲೂಕು ಸಾರ್ವಜನಿಕ ಆಸ್ಪತ್ರೆ ಪುತ್ತೂರು ಬೊಕ್ಕ ತಾಲೂಕು ಆಸ್ಪತ್ರೆ ಸುಳ್ಯಡ್ ಇಂಜೆಕ್ಷನ್ ಕೊರಿಯರೆ ಕ್ರಮದೆತ್ತೊಂದುಂಡು ಒಂಜಿ ಕೇಂದ್ರೋಡು ದಿನಕ್ಕೂ 100 ಜನಕ್ಕೆ ಮಾತ್ರ ಇಂಜೆಕ್ಷನ್ ಕೊರ್ಪುನೊಂದು ಇಲಾಖೆದ ಅಧಿಕಾರಿಗಳು ಪಂತೆರ ಇಂಜೆಕ್ಷನ್ ಕೊರ್ಪುನ ಶಿಬಿರ ಕಾಂಡೆ 1 ಗಂಟೆಡ್ದು ಬಯ್ಯ 5 ಮುಟ್ಟ ಉಂಡು ಇಂಜೆಕ್ಷನ್ ಕೊರ್ನೆಡ್ದು ಬೊಕ್ಕ ಅರ್ಧ ಗಂಟೆ ವಿಶ್ರಾಂತಿ ಮಲ್ಪಡು ಇಂಜೆಕ್ಷನ್ ದೆತೊನ್ನೆಡ್ದು ಬೊಕ್ಕ ಅಡ್ಡ ಪರಿಣಾಮ ಬೀರನ ಅಕ್ಲಿಗೆ ವೈದ್ಯಕೀಯ ಕೂಟೊಡ್ದು ಮರ್ದಗ ಮಾತ ವ್ಯವಸ್ಥೆ ಮಲ್ಪುಂಡು 89 ಸರ್ಕಾರಿ 17 ಖಾಸಗಿ ಸಂಸ್ಥೆಲೆಡ್ ಇಂಜೆಕ್ಷನ್ ಕೊರಿಯರೆ ವ್ಯವಸ್ಥೆ ಮಲ್ದನಂದು ಇಲಾಖೆದ ಅಧಿಕಾರಿಗಳು ಮಾಹಿತಿ ಕೊರಿಯರ ಪುತ್ತೂರು ಸರ್ಕಾರಿ ಆಸ್ಪತ್ರೆಡ್ ಆರೋಗ್ಯ ಮಿತ್ರ ಸಂಘಟನೆದ ಹರೀಶ್ ಸುರುತ ಇಂಜೆಕ್ಷನ್ ತೊಂಡಿರ ಪುತ್ತೂರು ತಾಲೂಕು 1500 ಇಂಜೆಕ್ಷನ್ ಬೈದಂಡ್ ಮೂಜಿ 254 ಜನ ವೈದ್ಯಕೀಯ ವೇಲದಕ್ಕಲು ಪುದರ್ ಕೊಡ್ತೇರ 72 ಜನ ಇಂಜೆಕ್ಷನ್ ತೊಂದರೆ ಸರ್ಕಾರಿ ಆಸ್ಪತ್ರೆ ಸೇಡ್ತೇರ ಕುಟ್ಲ ಕೊಂಚಾಡಿದ ವೆಂಕಟರಮಣ ಮಹಾಲಸ ದೇವಸ್ಥಾನ ಕೈತಲ ಮೂವೇರು ಆಂಜೋಕ್ಲೆನ ಬೈಕಡ್ ಬತ್ತಿನ ಜವನಿರು ರಟ್ಟಾಯರೆ ಪ್ರಯತ್ನ ಮಂತಿದಿನ ಬಗೆಟ್ ಪೊಲೀಸರು ಭಾರಿ ವಿಚಾರಣೆ ನಡಪಾದಿರ ಆರೋಪಿಲು ಜೋಕ್ಲೆನ ರಟ್ಟಾವನೆನ ತಮಾಷೆಗಾದ ಸಾಮಾಜಿಕ ಜಾಲತಾಣಲೆಡ್ ಪಾಡ್ಯರೆಗಾದ ಇಂಚ ಮಲ್ತದರಂದು ಪೊಲೀಸರಡ ಬಾಯ್ಬಿಡ್ತೇರ ಪದಂಗಡಿ ಕೈತಲ್ದ ಕೊಂಚಾಡಿ ಶ್ರೀ ವೆಂಕಟರಮಣ ಮಹಾಲಸ ದೇವಸ್ಥಾನದ ಎದುರುಡು ಬೈಕಡ್ ಬತ್ತಿನಕಲು ಆಣನ ರಟ್ಟಾಯರ ಪ್ರಯತ್ನ ಮಲ್ತದಿತ್ತರು ಆರೋಪಿಲು ಇತ್ತೆ ಅವೆನು ತಮಾಷೆಗಾದ ಮಲ್ತದ ಪಂಡು ಪೊಲೀಸರೆಡ ತಪ್ಪು ಒತ್ತೊಂದೆರು ಮೂವೇರು ಜೋಕುಲು ಕೊಂಚಾಡಿ ವೆಂಕಟರಮಣ ಮಹಾಲಸ ದೇವಸ್ಥಾನೊಡ್ದು ಇಲ್ಲದಂಚಿ ಪೋವೊಂದುಪ್ಪುನ ಪಗ ರಡ್ಡು ಚಕ್ರದ ಗಾಡಿಡು ಮೂವೇರು ಜವನೆರು ಗೋಣಿಚೀಲ ಪಾಡ್ದು ಜೋಕ್ಲೆನ ರಟ್ಟಾಯರ ಪ್ರಯತ್ನ ಮಲ್ತದಿತ್ತರು ಅಪಗ ಒರಿ ತಪ್ಪಾದು ಬಲಿತದೆ ಕೊಡೂರಿಯನ್ ಪತ್ತನಗ ಜನಕುಲು ಬತ್ತೆರ ಪಂದು ಬುಡ್ದು ಬಲಿತದಿತ್ತರು ಈ ಸಂಗತಿ ಸಿಸಿಟಿವಿಡು ದಾಖಲಾದಿತ್ತಂಡು ಇಂದೆತ ವಿಚಾರಡು ಕಂಕನಾಡಿ ನಗರ ಪೊಲೀಸರು ಕೇಸು ಪಾಡ್ದು ಆರೋಪಿಲೇನು ಪತ್ತದೆರು ತನಿಖೆ ಮಲ್ಪುನ ಪಗ ಆರೋಪಿಲು ತಪ್ಪು ಒತ್ತೊಂದೆರು ತಮಾಷೆ ಮಜಾ ಮಲ್ಪೆರ ಇಂಚ ಮಲ್ತದ ಜೋಕ್ಲೆನ ರಟ್ಟಾವನ ದೃಶ್ಯಳೇನು ವಿಡಿಯೋ ಮಲ್ತದು ಯೂಟ್ಯೂಬ್ಗೂ ಪಾಡೆರಗಾದ ಇಂಚ ಮಲ್ತದ ಪಂಡು ಜವನೆರು ಪಂತೆರು ಕಿಡ್ನಾಪ್ ಮಲ್ಪೆರ ಪ್ರಯತ್ನ ಮಲ್ಪುನ ಪಗ ತಪ್ಪಾಯಿನ ಆಣಲ ಆನಿ ನಡತನ ಸಂಗತಿನ ಮಾಧ್ಯಮದ ಎದುರುಡು ಪಂತೆ ನಿನ್ನೆ ಫಸ್ಟ್ ನಾವು ದೇವಸ್ಥಾನದಿಂದ ವಾಪಸ್ ಬರುವಾಗ ಒಂದು ಸ್ಕೂಟಿ ಬಂತು. ಅದು ಸ್ಕೂಟಿಯಲ್ಲಿ 3 ಜನ ಇದ್ದರು. 3 ಜನದಲ್ಲಿ ಒಬ್ಬ ಗಾಡಿಯಿಂದ ಇಳಿದು ಫಸ್ಟ್ ಇವನಿಗೆ ಗೋಣಿ ಹಾಕಿದ, ಮತ್ತು ಇವನು ತಪ್ಪಿಸಿ ಬಂದ, ಮತ್ತು ಇವನಿಗೆ ಗೋಣಿ ಹಾಕುವ ಅವನು ಅಲ್ಲಿ ಹೆದರಿ ನಿಲ್ಲಿದ್ದ.
ಮತ್ತು ನಾನು ಕಲ್ಲು ತೊಗೊಂಡು ಬಿಸಾಡಿದೆ. ಆಗ ಅವನು ಓಡುವ ತುಂಬ ಜನ ಇದ್ರಲ್ಲಿ. ಇವನ ಅಜ್ಜ ಬಂದು ಏನಾಯ್ತಂತ ಹೇಳುವ ನೋಡಿ ಆಡಿದೆ. ಅಪೊರ್ತುಡು ತಪ್ಪಾದ ಬೊಬ್ಬೆ ಪಾಡ್ದು ಜನ ಸೇರುನಂಚ ಮಲ್ತಿನ ಜೋಕ್ಲಿನ ಸಾಧನೆಗೆ ಸಾರ್ವಜನಿಕರು ಮೆಚ್ಚುಗೆ ತೆರಪಾದರು. ಎಸ್ ಅಂಗಾರ ಮಂತ್ರಿ ಆಯರೆ ಪೊಂಜುವರ್ತಿ ಪ್ರಧಾನಮಂತ್ರಿಯರಿಗೆ ಬರೆಯಿನ ಓಲೆ ಕಾರಣ ಅಂದು ಇತ್ತೆ ಸುದ್ದಿ ಅವನುಂಡು. ಸುಳ್ಯ ತಾಲೂಕು ಕೊಡಿಯಾಲದ ನೀರಜಾಕ್ಷಿ ಬನ್ಪುನಾರ್ ಆತ್ಮನಿರ್ಭರ ಭಾರತ ಬಗೆಟ್ ಓಲೆ ಬರೆದು ಶಾಸಕರನ್ನ ಸಾಧನೆಯನ್ನು ತಿರುಪಾದಿತ್ಯರ. ಶುಕ್ರವಾರ ದಕ್ಷಿಣ ಕನ್ನಡ ಜಿಲ್ಲೆಗೆ ಬೈದಿನ ಮಂತ್ರಿ ಎಸ್ ಅಂಗಾರ ಬೇತೆ ಬೇತೆ ಕಡೆಗೆ ಭೇಟಿ ಕೊಟ್ಟಿದ್ದಾರೆ. ಸುಳ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರ ಎಸ್ ಅಂಗಾರಗ್ ಮಂತ್ರಿ ಸ್ಥಾನ ತಿಕ್ಕರೆ ಒರ್ತಿ ಪುಂಜು ಪ್ರಧಾನಮಂತ್ರಿಗಳಿಗೆ ಬರೆಯಿನ ಓಲೆ ಕಾರಣ ಅಂದು ಇತ್ತೆ ಸಂಶಯ ಬೊಕ್ಕ ಪ್ರಶ್ನೆ ಮೂಡೊಂದುಂಡು. ಸುಳ್ಯ ತಾಲೂಕು ಕೊಡಿಯಾಲದ ನೀರಜಾಕ್ಷಿ ಕೆ ನಾಯಕ್ ಪ್ರಧಾನಮಂತ್ರಿಯರಿಗೆ ಕೆಲವು ತಿಂಗಳು ತುಂಬು ಓಲೆ ಬರೆದಿತ್ತರ. ತಾಲೂಕದ ಭಾರಿ ಪಿರವರಿದಿನ ಗ್ರಾಮ ಕೊಡಿಯಾಲದ ನೀರಜಾಕ್ಷಿ ತಾನು ಪ್ರಧಾನಮಂತ್ರಿಲೇನ ಆತ್ಮನಿರ್ಭರ ಭಾರತ ಯೋಜನೆ ಹಿಡಿದು ಉಮೇದು ಪಡೆದು ಸ್ವಂತ ಕರಡು ಒಂದು ದಿನ ಬದುಕು ಸಾಗುವಂದು ಉಪ್ಪುನ ಬಗೆಟ್ ಓಲೆಡ್ ತಿರುಪಾದಿತ್ಯರ. ಪಾಕ ಮೂಲ ಸೌಕರ್ಯದಂತೆ ಇತ್ತಿನ ಸುಳ್ಯ ತಾಲೂಕು ಶಾಸಕರ ಎಸ್ ಅಂಗಾರ ದುಂಬಾಳ್ತೆಡ್ ಅಭಿವೃದ್ಧಿ ಅವನುಂಡು. ಆಜಿ ಸರ್ತಿ ಶಾಸಕರಾದಿತ್ಯನ ಆರು ಗ್ರಾಮದ ಪ್ರತಿ ಒರಿಯಗ್ಲ ಮೂಲ ಸೌಕರ್ಯ ತಿಕ್ಕುನಂಚ ಮಲ್ದಿರ. ಅಭಿವೃದ್ಧಿ ನನ್ನೆಲ್ಲಾತರ ಬಸ್ಸೊಡ್ ಸಾಗೆರೆ ಎಸ್ ಅಂಗಾರ ಮೇರೆನ ಮಂತ್ರಿ ಮಲ್ಪಡೊಂದು ಆರು ಪ್ರಧಾನ ನರೇಂದ್ರ ಮೋದಿಯರಿಗೆ ಬರೆಯಿನ ಓಲೆಡ್ ತಿರುಪಾದಿತ್ಯರ. ಆ ಓಲೆದ ನಕಲನ್ನು ನೀರಜಾಕ್ಷಿ ಬಿಜೆಪಿ ರಾಷ್ಟ್ರೀಯ ನಾಯಕರ, ರಾಜ್ಯ ನಾಯಕರ, ಮುಖ್ಯಮಂತ್ರಿ ಸೇರಿದ ಪಾಕ ಜನ ನಾಯಕರಿಗೆ ಕಡಪಡಿದಿತ್ತರ. ಅಂಚಾದಿತ್ತೆ ಅಂಗಾರರಿಗೆ ಮಂತ್ರಿ ಸ್ಥಾನ ತೆಗೆದನಂದು ಸುದ್ದಿ ಅವನುಂಡು. ಬಿಜೆಪಿದ ಹಿರಿಯ ನಾಯಕರು ಇದಕ್ಕೆ ಉತ್ತರ ಕೊರಡಾತಂಡ. ಮಂತ್ರಿ ಆಯ್ನೆಡ್ದು ಬೊಕ್ಕ ಶುಕ್ರವಾರ ಎಸ್ ಅಂಗಾರ ದಕ್ಷಿಣ ಕನ್ನಡ ಜಿಲ್ಲೆಗೆ ಬೈತಾರ. ಕಲ್ಲಡ್ಕ ಶ್ರೀರಾಮಕೇಂದ್ರಗೂ ಭೇಟಿ ಕೊರ್ನ ಆರು ಕಲ್ಲಡ್ಕ ಡಾಕ್ಟರ್ ಪ್ರಭಾಕರ ಭಟ್ರನ ಆಶೀರ್ವಾದದ ತೊಂಡ್ಯರ. ಪುತ್ತೂರದ ಬಿಜೆಪಿದ ಹಿರಿಯ ನಾಯಕರು, ಮಾಜಿ ಶಾಸಕರು ಉರಿಮಜ್ಜಲ್ ರಾಮಭಟ್ರನ ಇಲ್ಲಡೆಪೋದು ಅರೆನ ಆಶೀರ್ವಾದದ ತೊಂಡ್ಯರ. ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಮಂತ್ರಿಯರು ಈಸೇಸ ಪ್ರಾರ್ಥನೆ ನಡಪಾಯರ. ಸುಳ್ಳಿಯ ನಾಗರಿಕರನ್ನ ಲೆಕ್ಕೊಡು ಜಾಲ್ಸರುಡು ಮಂತ್ರಿ ಎಸ್ ಅಂಗಾರ ಮೇರೆನ ಭಾರಿ ಸಂಭ್ರಮಡು ಎತ್ಕೊಂಡ್ಯರ. ಈಗಾದ ಸಮಯದಲ್ಲಿ ನಾನು ಅದಕ್ಕೆ ಸಂಬಂಧಪಟ್ಟಾಗಿ ಏನೇನು ಪ್ರಗತಿಗಳಾಗಿದೆ ಅದರ ಎಲ್ಲ ಮಾಹಿತಿಯನ್ನು ಪಡ್ಕೊಳ್ಬೇಕಾಗ್ತದೆ. ಮಾಹಿತಿಯನ್ನು ಪಡ್ಕೊಂಡು ಮುಂದೆ ಆ ಜಿಲ್ಲಾ ಕೇಂದ್ರ ಆಗೋದಕ್ಕೆ ಸಂಬಂಧಪಟ್ಟಾಗಿ ಯಾವ ರೀತಿಯ ಕಡತಗಳನ್ನ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಮಾಡಬೇಕು ಅದನ್ನು ಮಾಡೋದಕ್ಕಿಂತ ಗಮನವನ್ನು ಕೊಡುವಂಥ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ನಿಮ್ಮನ್ನು ಮಾಡುವ ಸಾಧ್ಯತೆ ಇದೆ? ಇಲ್ಲ, ಅದು ನೋಡಬೇಕು. ನಿಮಗೆ ಆಫರ್ ಏನಾದ್ರು ಬಂದಿದೆ? ಇಲ್ಲಪ್ಪ, ನಮಗೆ ಇಷ್ಟವರೆಗೆ ಯಾರು ಆಫರ್ ಬರಲಿ ನಾವು ಆಫರಿಗೆ ಇದು ಮಾಡೋದಿಲ್ಲ ಸರ್. ಒಟ್ಟಿಗೆ ನಾವು ಇದ್ದೇವೆ. ಈಗ ಆ ಶಾಸಕರಿದ್ದೇವೆ, ನಾನು ಕೂಡ ಇದ್ದೇನೆ. ಒಟ್ಟಿಗೆ ನಾವು ತಿಳ್ಕೊಂಡು ಏನೇನಾಗಿದೆ ತಿಳ್ಕೊಂಡು ಮತ್ತೆ ಮುಂದೆ ನಾವು ಏನು ಮಾಡೋದು ಮಾಡ್ತೇವೆ. ಸಚಿವರಾದ ಬಳಿಕ ಪಕ್ಷ ಸಂಘಟನೆ ಇಲ್ಲ, ನಾನು ಏನೇ ಸಚಿವ ಆದರೂ ಕೂಡ ಸಚಿವ ಆಗೋದಕ್ಕೆ ಮುಂದೆ ಸಂಘಟನೆ ಕೆಲಸ ನಾನು ಹಿಂದೆ ಯಾವ ರೀತಿ ಮಾಡ್ತೇವೆ ಅದೇ ರೀತಿ ಮಾಡ್ತಾ ಇದ್ದೀನಿ. ಜವಂದಿ ಒಟ್ಟಿ ಬಸ್ಸಡು ಪೋವಂದುಪ್ಪನಗ ವ್ಯಕ್ತಿ ಉರಿ ಜವಂದಿಗೆ ಲೈಂಗಿಕ ಉಪದ್ರವನ ಬಗೆಟ್ ಜವಂದಿ ಅವೆನ ಇನ್ಸ್ಟಾಗ್ರಾಮ್ದ ಪಾಡ್ದು ಸುದ್ದಿ ಮಂತದೇರ. ಆತೆ ಹತ್ತು ಈ ಬಗೆಟ್ ಮಹಿಳಾ ಆಯೋಗಗೂ ದೂರ್ ಕೊಡ್ತೀರ. ಜನವರಿ 14 ಕೋಣ ಜಡ್ದು ಪಂಪ್ವೆಲ್ಗೆ ಖಾಸಗಿ ಸಿಟಿ ಬಸ್ಸಡು ಬನ್ನಗ ಈ ಸಂಗತಿ ನಡ್ತದಿತ್ತಂಡ. ಕುಡ್ಲ ನಗರ ಬಸ್ ಒಂಜೇಟ್ ವ್ಯಕ್ತಿವರಿ 24 ವರ್ಷದ ಜವಂದಿಗೆ ಲೈಂಗಿಕ ಉಪದ್ರ ಕುರಿತು ಬಡ್ಚಾಂದಿನ ವರ್ತನೆ ತೋಜಾಯನ ಬಗೆಟ್ ಜವಂದಿ ಸಾಮಾಜಿಕ ಜಾಲತಾಣ ಇನ್ಸ್ಟಾಗ್ರಾಮ್ಡ್ ಪಾಡ್ತೀರ. ಇನ್ಸ್ಟಾಗ್ರಾಮ್ಡ್ ಪಾಡ್ನ ಕೆಲವೇ ಗಂಟೆಲೆಡ್ ಫೋಟೋ ಸುದ್ದಿ ಆತಂಡ. ಈ ಬಗೆಟ್ ಜವಂದಿ ಪಂಜೋಲಿನ ಆಯೋಗಗೂ ದೂರ್ ಕೊಡ್ತೀರ. ಜನವರಿ 14 ಜವಂದಿ ಕೊಣ ಜಡ್ದು ಪಂಪ್ವೆಲ್ಗೆ ಖಾಸಗಿ ಬಸ್ಸಡ್ ಪ್ರಯಾಣ ಮಲ್ಪನಾಗ ವ್ಯಕ್ತಿವರಿ ಸೀಟ್ ಖಾಲಿ ಇತ್ತನಲ್ಲ ಅವೇನು ಬಿಡ್ದು ಜವಂದಿನ ಕೈತಲ್ ಕುಲ್ದೇರ. ಕೆಎಸ್ ಹೆಗ್ಡೆ ಆಸ್ಪತ್ರೆ ಎದುರು ಬಸ್ ಉಂತಾನಗ ಈ ಬುಡ್ಚಾಂದಿನ ವರ್ತನೆ ತೋಜಾದೆಗೆ ತಾನು ಜೋರ್ ಮಲ್ಪನಗ ಬೇತ ಸಿಟ್ಟಡ್ ಕುಲ್ಲುದು ಐಡ್ದು ಬೊಕ್ಕದ ಬಸ್ ಸ್ಟ್ಯಾಂಡ್ ಜೈದೆ. ಮೂಜಿ ಬಸ್ ಸ್ಟ್ಯಾಂಡ್ ಕರಿದು ಬೇತೊಂಜಿ ಬಸ್ ಇರ್ದು ಜತ್ತದು ಕೂಡ ತಾನಿತ್ತಿನ ಬಸ್ಗೆ ಬತ್ತದು ಕೈತಲ್ ಕುಲ್ಲಿಯೇ ಅಪಗಲ ಬುಡ್ಚಾಂದಿ ವರ್ತನೆ ತೋಜಾಯೆ. ತಾನು ಅಪಗಲ ಜೋರ್ ಮಲ್ದದ ಬೇತ ಸಿಟ್ಟಡ್ ಕುಲ್ಲಿಯರೆ ಪಂತೆ. ತಾನು ಏತು ಜೋರು ಮಾತೊಂದಿತ್ತನಲ್ಲ ಡ್ರೈವರ್ ಅವಡು ಕಂಡಕ್ಟರ್ ಅವಡು ಮನಿ ಪಂದೆನೆ ಎತ್ತೇರು. ತಾನು ಫೋಟೋ ದಿತ್ತದು ಸಾಮಾಜಿಕ ಜಾಲತಾಣಡು ಪಾಡುವೆ ಪನ್ನಗ ಮಾಸ್ಕ್ ದಿತ್ತದು ಫೋಟೋ
ಫೋಟೋ ದೆಪ್ಪೆರೆ ಪೋಸ್ಟ್ ಕೊರಿಯೆ ಸರ್ವರಿಗ್ಲ ಜಾಗೃತಿ ಮುಡಾರೆ ಎಂದೇನು ಇನ್ಸ್ಟಾಗ್ರಾಮ್ಡ್ ಪಾಡೊಂದುಲ್ಲ ಎಂದು ಜವಂದಿ ಪಂತೆರು. ರಾಜ್ಯದೊರ್ಮಿಡ್ ಶನಿವಾರ ಕೊರೋನಾ ಸೀಕ್ ಪತ್ತಡ ದೀಪನ ಇಂಜೆಕ್ಷನ್ ಕೊರ್ಪಿನ ಕಾರ್ಯಕ್ರಮ ಶುರುವಾಯಿನಂಚನೆ ಒಡಿಪು ಜಿಲ್ಲೆಡ್ಲ ಚಾಲನೆ ಕೊಡ್ತಿರು. ಜಿಲ್ಲಾಧಿಕಾರಿ ಜಿ ಜಗದೀಶ್ ಇಂಜೆಕ್ಷನ್ ಅಭಿಯಾನ ಉದಿಪನ್ ಮಲ್ತಿರು. ಅಜ್ಜರಕಾಡ್ ಜಿಲ್ಲಾ ಆಸ್ಪತ್ರೆ ನಡಪೈನ ಕಾರ್ಯಕ್ರಮಟು ಡಾಕ್ಟರ್ ಗಣಪತಿ ಹೆಗ್ಡೆಬಕ ನಾಗರಾಜ್ ಸುರೂತ ಇಂಜೆಕ್ಷನ್ ತೊಂಡಿರು. ಒಡಿಪು ಅಜ್ಜರಕಾಡ್ ಜಿಲ್ಲಾ ಆಸ್ಪತ್ರೆಡ್ ಶನಿವಾರ ಕೊರೋನಾ ಸೀಕ್ ನಿಯಂತ್ರಣ ಮಲ್ಪನ ಇಂಜೆಕ್ಷನ್ ಕೊರ್ಪನ ಕಾರ್ಯಕ್ರಮ ಶುರುವಾಂಡ್. ಜಿಲ್ಲಾಧಿಕಾರಿ ಜಿ ಜಗದೀಶ್ ಇಂಜೆಕ್ಷನ್ ಅಭಿಯಾನ ಕಾರ್ಯಕ್ರಮಕ್ಕೂ ಚಾಲನೆ ಕೊರಿಯರು. ಜಿಲ್ಲಾಸ್ಪತ್ರೆದ ಅರಿವಾಳಿಕೆ ತಜ್ಞರು ಗಣಪತಿ ಹೆಗ್ಡೆಬಕ ಗ್ರೂಪ್ ಡಿ ಬೇಲದ ನಾಗರಾಜರಿಗೆ ಸುರೂತ ಇಂಜೆಕ್ಷನ್ ಕೊರಿಯರು. ಶಾಸಕರ ರಘುಪತಿ ಭಟ್ರ, ಶಾಸಕರ ಲಾಲಾಜಿ ಆರ್ ಮೆಂಡನ್, ಆರೋಗ್ಯ ಇಲಾಖೆದ ಅಧಿಕಾರಿಗಳು ಉದೀಪನ ಕಾರ್ಯಕ್ರಮಟ್ಟು ಪಾಲ್ಪಡೆದಿದ್ದರು. ಬೆಂಗಳೂರು ಪ್ರಧಾನ ಆಫೀಸ್ ಉಪ್ಪುನ RMZ ಸಿವಿಲ್ ಇಂಜಿನಿಯರ್ ಬಕ ಇಂಟೀರಿಯರ್ ಡಿಸೈನರ್ ಸಂಸ್ಥೆದ ಹೊಸ ಶಾಖೆ ಕುಡ್ಲಡ್ ಉದಿಪನ ಆತಂಡ. ಕಂಕನಾಡಿ ಸಿಟಿ ಆರ್ಕೇಡ್ ಕಟ್ಟೋನೋಡು ಶಾಸಕರು ಮಾಜಿ ಮಂತ್ರಿ UT ಖಾದರ್ ಹೊಸ ಶಾಖೆನ ಉದಿಪನ ಮಲ್ತಿರ. ಬೆಂಗಳೂರು ಪ್ರಧಾನ ಆಫೀಸ್ ಉಪ್ಪುನ RMZ ಸಿವಿಲ್ ಇಂಜಿನಿಯರ್ ಬೊಕ್ಕ ಇಂಟೀರಿಯರ್ ಡಿಸೈನರ್ದ ಹೊಸ ಶಾಖೆ ಕುಡ್ಲಡ್ ಶುರು ಆತಂಡ. ಕಂಕನಾಡಿ ಸಿಟಿ ಆರ್ಕೇಡ್ ಕಟ್ಟೋನೋಡು ಶುರು ಆಯ್ನ ಹೊಸ ಶಾಖೆನ ಶಾಸಕರು ಮಾಜಿ ಮಂತ್ರಿ UT ಖಾದರ್ ಉದ್ದೀಪನ ಮಲ್ತೆರು. وسلم عليهم وعلينا وعلى كل خير أجمعين. اللهم وصل مثل ثوابنا قرأناه من القرآن العظيم. هدية واصلة ورحمة نزلة وبركة شاملة. إنا إله وإلى حضرة شيخنا سيد محمد الشريف المدني بنياتنا وأتدلنا يا رب العالمين. بارك لنا في جميعنا لا سيما UT ಖಾದರ್ ಪಾತಿರ್ದು ಸಂಸ್ಥೆದ ಯಜಮಾನ್ಯರು ಅಸ್ಮತ್ ಅಲಿ ಬೊಕ್ಕ ಅರಿನ ಕುಟುಂಬದ ಜಹೀರ್ ಅಹಮದ್ ಖಾನ್ ಬೊಕ್ಕ ಮೊಹಮ್ಮದ್ ಸುಹೇಬ್ ಕೂಟದಕುಲು RMZ ಪನ್ಪಿನ ಕನ್ಸ್ಟ್ರಕ್ಷನ್ ಕಂಪನಿ ಶುರು ಮಲ್ತದೇರು. ಸಿವಿಲ್ ಇಂಜಿನಿಯರ್ ಆದಿತ್ತದು ಇಂಟೀರಿಯರ್ ಡಿಸೈನರ್ ಕ್ಷೇತ್ರಡು ಬೆಂಗಳೂರು ಈ ತುಂಬೆ RMZ ಸಂಸ್ಥೆ ಶುರು ಮಲ್ತದು ಇತ್ತೆ ಯೋಜನೆನ ಕುಡ್ಲಗ್ಲ ಇಸ್ತಾರ ಮಲ್ತಿನವು ಸಂತೋಷದ ವಿಚಾರಂದು ಶಾಸಕರು ಪಂಡೆರು. ನಮ್ಮೆಲ್ಲರ ಆತ್ಮೀಯರಾಗಿದ್ದ ಅಸ್ಮತ್ ಅಲಿ ಮತ್ತವರ ಕುಟುಂಬಸ್ಥರಾಗಿರುವಂಥ ಸುಹೇಬ್ ಹಾಗೂ ಜಹೀರ್ ಇವತ್ತು RMZ ಎಂಬ ಕನ್ಸ್ಟ್ರಕ್ಷನ್ ಕಂಪನಿ ಪ್ರಾರಂಭಿಸಿ ಮಾಡ್ತಿರೋದು ಅತ್ಯಂತ ಸಂತೋಷ. ಇವತ್ತು ಸಿವಿಲ್ ಇಂಜಿನಿಯರ್ ಆಗಿದ್ದುಕೊಂಡು ಅದರ ಜೊತೆಯಲ್ಲಿ ನುರಿತವಾದ ಇವತ್ತು ಇಂಟೀರಿಯರ್ ಡಿಸೈನ್ ಆಗಿದ್ದುಕೊಂಡು ಅತ್ಯಂತ ಯುವ ಪ್ರಾಯದಲ್ಲಿ ಬೆಂಗಳೂರಿನಲ್ಲಿ ತಮ್ಮ RMZ ಕಂಪನಿಯನ್ನು ಪ್ರಾರಂಭ ಮಾಡಿ ಇವತ್ತು ಭಾಳಷ್ಟು ಜನರ ಪ್ರೀತಿಗೆ ಪಾತ್ರರಾಗಿ ಭಾಳಷ್ಟು ಇವತ್ತು ವಾಣಿಜ್ಯ ಮತ್ತು ವಸತಿ ಸಂಖ್ಯೆಯನ್ನು ಕಟ್ಟಿ ಅತ್ಯಂತ ಯಶಸ್ವಿಯಾದ RMZ ಟೀಮ್ ಇದೀಗ ಮಂಗಳೂರಿನಲ್ಲಿ ಪಾದಾರ್ಪಣೆಗೈದು ಬಹುಶಃ ತಮ್ಮ ಪ್ರಾಜೆಕ್ಟನ್ನು ಇವತ್ತು ಉಳ್ಳಾಳದಲ್ಲಿ ಪ್ರಪ್ರಥಮ ಪ್ರಾರಂಭ ಮಾಡಿ ಅವರ ಅತ್ಯುನ್ನತವಾದ ಆಧುನಿಕ ಮತ್ತು ತಂತ್ರಜ್ಞಾನ ಒಳಪಟ್ಟಂತಹ ಆ ಒಂದು ಕಚೇರಿಯನ್ನು ಇಲ್ಲಿ ಪ್ರಾರಂಭ ಮಾಡೋ ಅತ್ಯಂತ ಸಂತೋಷ. RMZ ಕನ್ಸ್ಟ್ರಕ್ಷನ್ ಡೆವಲಪರ್ಸ್ ಕಚೇರಿ ಇಲ್ಲಿ ಅತ್ಯುತ್ತಮ ಕಾರ್ಯನಿರ್ವಹಿಸಿ ಅಜ್ಮತ್ ಅಲಿ ಅವರ ಮಾರ್ಗದರ್ಶನ, ಜೋಹೇಬ್ ಮತ್ತು ಜಹೀರ್ ಅವರ ವಿಶೇಷವಾದ ಪ್ರಾಮಾಣಿಕ ಪ್ರಯತ್ನದೊಂದಿಗೆ ಇಡೀ ಅವರ ತಂಡವೇ ಜೊತೆ ಕೆಲಸ ಮಾಡಿ
ಯಾವ ಹೆಸರನ್ನು ಇವತ್ತು ಬೆಂಗಳೂರಿನಲ್ಲಿ ಪಡ್ಕೊಂಡಿದ್ದಾರೆ ಆ ಹೆಸರೇ ಇವತ್ತು ಅದಕ್ಕಿಂತ ಉತ್ತಮ ವ್ಯವಸ್ಥೆಯನ್ನು ಮಂಗಳೂರಿನಲ್ಲಿ ಮತ್ತು ಈ ಜಿಲ್ಲೆಯಲ್ಲಿ ಬರಲಿ, ಅತ್ಯಂತ ಯಶಸ್ವಿಯ ವಾಣಿಜ್ಯ ಮತ್ತು ವಸತಿ ಸಂಕೀರ್ಣ ಮೇಲೆ ಬರಲಿ ಅಂತ ಹೇಳಿ ನನ್ನ ಶುಭಾಶಯ ಸಲ್ಲಿಸಿಕೊಂಡು ಪವಿತ್ರವಾದ ವಾಕ್ಯ ಬಿಸ್ಮಿಲ್ಲಾ ರಹಮಾನ್ ರಹೀಮ್ ಹೇಳುವ ಮೂಲಕ ಈ ಒಂದು ಕೆಚ್ಚರಿಗೆ ನಾವು ಚಾಲನೆ ಕೊಡ್ತಾ ಇದ್ದೇವೆ. ನಮ್ಮೆಲ್ಲ ಶುಭಾಶಯ ಸೋದರ ಮಿತ್ರರಿಗೆ ಸಲ್ಲಿಸಿ ಯುವ ಜನಾಂಗ ಈ ದೇಶದಲ್ಲಿ ಅತ್ಯಂತ ಸತ್ಪ್ರಿಯ ಆದರೆ ಸರ್ವರಿಗೂ ಕೂಡ ಅವಕಾಶ ಇದೆ ಅಂತೇಳಿ ತೋರಿಸಿಕೊಡಲಿಕ್ಕೆ ನಮ್ಮ ಜೋಹೇಬ್ ಮತ್ತು ಶಾಯರ್ ಅಲಿ ಇದಕ್ಕೆ ಪ್ರಮುಖ ಒಂದು ಮಾದರಿ ಅಂತ ಹೇಳಲಿಕ್ಕೆ ನಾನು ಸರ್ವ ಯುವಕರಿಗೆ ನಾನು ತಿಳಿಸಲಿಕ್ಕೆ ಬಯಸ್ತೇನೆ. ಸಂಸ್ಥೆದ ಯಜಮಾನರ ಅಸ್ಮತ್ತಾಲಿ ಪಾತಿರ್ದು ವಾಣಿಜ್ಯ ಬೊಕ್ಕ ವಸತಿ ಸಮುಚ್ಚಯೋಡು ಕಂಪನಿ ಎಡ್ಡೆ ಪುದರ್ ಪಡೆತಂಡು ಕುಡ್ಲಡ್ ಕಂಪನಿದ ಆಫೀಸ್ ಶುರು ಮಲ್ತೊಂದುಲ್ಲ ಅಂದು ಪಂಡೇರು. ನಮ್ಮ ಕಂಪ್ನಿ ಹೆಸರು RMZ ಅಂತ. ನಾವು ಬೆಂಗಳೂರಲ್ಲಿ ನಮ್ಮ ಆಲ್ರೆಡಿ ಒಂದು 8 ವರ್ಷದಿಂದ ಕಂಪನಿ ನಡೆಸ್ತಾ ಇದ್ದೆವು. ಇಲ್ಲಿ ಮಂಗಳೂರಲ್ಲಿ ಪ್ರಥಮವಾಗಿ ಇಂಟೀರಿಯರ್ ಮತ್ತು ಕನ್ಸ್ಟ್ರಕ್ಷನಿಗೋಸ್ಕರ ಬಂದಿದ್ದೇವೆ. ಇವತ್ತು ನಮ್ಮ ಉದ್ಘಾಟನೆಯನ್ನು ಇಟ್ಟಿದ್ದೇವೆ. ಮುಂದೆ ಜನರ ಉತ್ಸಾಹ ನೋಡಿ ಮುಂದೆ ಏನು ನಮ್ಮ ಆದಷ್ಟು ನಮ್ಮ ಕರ್ತವ್ಯಗಳನ್ನು ನಾವು ಮಾಡಿ ತೋರಿಸ್ತೇವೆ. ಕನ್ಸ್ಟ್ರಕ್ಷನಲ್ಲಾಗಲಿ ಇಂಟೀರಿಯರ್ನಾಗಲಿ ಇನ್ನು ಯಾವುದೇ ಕಮರ್ಷಿಯಲ್ ಇಂಟೀರಿಯರ್ ಆಫೀಸಸ್, ಹಾಸ್ಪಿಟಲ್ಸ್, ಆಮೇಲೆ ಮನೆಗಳದ್ದು ಇಂಟೀರಿಯರ್ ಐಟಮ್ಸ್, ಕಾರ್ಡ್ಬೋರ್ಡ್ಸ್ ಆಗಲಿ, ಕಿಚನ್ ಐಟಮ್ಸ್ ಆಗಲಿ, ಮನೆಗೆ ಬೇಕಾದ ಎಲ್ಲ ವಸ್ತುಗಳು ಫೌಂಡೇಶನ್ನಿಂದ ಕೀಬಂಡ್ ತನಕ ನಾವು ಮಾಡಿಕೊಡ್ತೇವೆ. ಉಳ್ಳಾಲ ಸೈಯದ್ ಮದನಿ ದರ್ಗಾ ಸಮಿತಿದ ಗುರ್ಕಾರ್ಯರು ಹಾಜಿ ಅಬ್ದುಲ್ ರಶೀದ್ ಉದ್ದೀಪನ ಲೇಸಡ್ ಪಾಲ್ದೆ ತೊಂದಿದ್ದರು. ಕುಟ್ಲದ ಕೊಂಚಾಡಿಡು ಮೂವೀರು ಜೋಕ್ಲೆನ್ ರಟ್ಟಾಯರ ಪ್ರಯತ್ನ ಮಲ್ತಿನ ಮೂವೀರು ಆರೋಪಿಲು ತಪ್ಪು ಒಪ್ಪೊಂದಿರು ಅಕ್ಲನ ಮಿತ್ ಬೇತೆ ಬೇತೆ ಸ್ಟೇಷನ್ ಲಿಡ್ ಕೇಸ್ ಒಂದೊಂದು ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಪಂತ್ಯರ್ ಆರು ಶನಿವಾರ ಸುದ್ದಿ ಕುಟುಡು ಮಾಹಿತಿ ಕುರಿಯರು. ಕೊಂಚಾಡಿದ ವೆಂಕಟರಮಣ ಮಹಾಲಸ ದೇವಸ್ಥಾನ ಕೈತಲಡ್ದು ಮೂವೀರು ಜೋಕ್ಲೆನ್ ರಟ್ಟಾಯಿರತುವಿನ ಆರೋಪಿಲು ತಪ್ಪು ಒತ್ತೊಂದ್ಯರು. ತಮಾಷೆ ಮಜಾ ಮಲ್ಪರೆ ಸಾಮಾಜಿಕ ಜಾಲತಾಣೊಳಗಾದ ಜೋಕ್ಲೆನ್ ರಟ್ಟಾವನ ವಿಚಾರಗೂ ಕೈಪಾಡ್ದಿತ್ತ ಅಂದು ತಪ್ಪು ಒತ್ತೊಂದರಂದು ಕುಡ್ಲ ನಗರ ಪೊಲೀಸ್ ಕಮಿಷನರ್ ಶಶಿಕುಮಾರ್ ಪಂತ್ಯರು ಆರೋಪಿలను ಬಂಧನ ಮಲ್ತಿ ನಡೆದು ಬೊಕ್ಕ 6 ಸುದ್ದಿಕೂಟ ನಡಪಾದಿತ್ಯರು. ಸಿಸಿಟಿವಿ ಆಧಾರೋಡು ತನಿಖೆ ಮಲ್ಪನಗ ಆರೋಪಿలను ಬಂಧನ ಮಲ್ಪರೆ ಸಾಧ್ಯ ಆತಂಡು. ಆರೋಪಿಲೈನ ರಕ್ಷಕ್ ಶೆಟ್ಟಿ, ಅಲಿಸ್ಟರ್, ರಾಹುಲ್ ಸಿನ್ಹಾ ಮೊಕ್ಲೆನ ಮಿತ್ ಕೇಸ್ ಪಾಡ್ದಡು. ಮೊಕ್ಲೆನ ಮಿತ್ ಬೇತೆ ಬೇತೆ ಸ್ಟೇಷನ್ ಲಿಡ್ ಕೇಸ್ ಉಂಡು. ಡ್ರಗ್ಸ್ ಕೇಸ್ ಇಡ್ಲ ಉಲ್ಲೆರಂದು ಪೊಲೀಸ್ ಕಮಿಷನರ್ ಪಂಡ್ಯರು. ಆರೋಪಿಯನ್ನು 2 ದಿನ ಪೊಲೀಸ್ ಕಸ್ಟಡಿಗೆ ಕೊಡ್ತುಂಡು. ಹೆಚ್ಚಿಗೆ ವಿಚಾರಣೆ ಮಲ್ಪುಂಡು ಮೂವೇರು ಆಂಜೋಕ್ಲು ಕೊಂಚಾಡಿ ದೇವಸ್ಥಾನದ್ದು ಇಲ್ಲಡೆ ಪೋವಂದುಪ್ಪನಗ 2 ಚಕ್ರದ ಗಾಡಿಡು ಬತ್ತಿನ ಮೂವೇರು ಜವನೀರು ಗೋಣಿಚೀಲ ಪಾಡ್ದು ಜೋಕ್ಲೆನ್ ರಟ್ಟಾಯರ ಪ್ರಯತ್ನ ಮಲ್ತದೇರು. ಒರಿ ತಪ್ಪಾದ ಬಲ್ತದೆ ಕುಡೋರಿಯನ್ನು ಪತ್ತನಗ ಜನಕುಲ್ ಬತ್ತಿರಂದು ಜೋಕ್ಲೆನ್ ಬುಡ್ದು ಬಲ್ತದೇರು. ಈ ದೃಶ್ಯ ಸಿಸಿ ಕ್ಯಾಮರೋಡು ತಿಕ್ಕದಂಡು ಐತ ಆಧಾರೋಡು ಕಂಕನಾಡಿ ನಗರ ಪೊಲೀಸರು ಕೇಸ್ ಪಾಡ್ದು ಆರೋಪಿಯನ್ನು ಪತ್ತದರಂದು ಪೊಲೀಸ್ ಕಮಿಷನರ್ ಶಶಿಕುಮಾರ್ ಪಂಡ್ಯರು. 13ನೇ ತಾರೀಕು ಸಂಜೆ 7 ಗಂಟೆ ಸಮಯದಲ್ಲಿ ನಮ್ಮ ಕಂಕನಾಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮಹಾಲಸ ಅಂತ ಒಂದು ದೇವಸ್ಥಾನ ಇದೆ. ಅಲ್ಲಿ ಪದವಿನಂಗಡಿ ಅಂತ, ಅಲ್ಲಿ ಸುಮಾರು 3 ಜನ ಮಕ್ಕಳು ತಮ್ಮ ತಂದೆ ತಾಯಿ ಜೊತೆ ದೇವಸ್ಥಾನಕ್ಕೆ ಬಂದಿರ್ತಾರೆ. ದೇವಸ್ಥಾನಕ್ಕೆ ಬಂದು ವಾಪಸ್ ಬರುವಂಥ ಸಂದರ್ಭದಲ್ಲಿ 3 ಜನ ಮಕ್ಕಳನ್ನು ಕಿಡ್ನ್ಯಾಪ್ ಮಾಡುವಂಥ ಒಂದು ಪ್ರಯತ್ನ ಮಾಡಿರುವಂಥದ್ದು ಸಾಮಾಜಿಕ ಜಾಲತಾಣಗಳಲ್ಲಿ ಕೂಡ ವೈರಲ್ ಆಗಿತ್ತು. ಮತ್ತು ಸ್ಥಳೀಯರಲ್ಲಿ ಬಹಳಷ್ಟು ಆತಂಕ ಉಂಟು ಮಾಡಿತ್ತು. ಮತ್ತು ಸ್ಥಳೀಯರೆಲ್ಲ ಸುಮಾರಷ್ಟು ಜನ ಬಂದು ಇದು ಯಾವುದೋ ಒಂದು ಹೊರಗಡೆಯಿಂದ ಗ್ಯಾಂಗ್ ಬಂದಿದೆ, ನಮ್ಮ ಮಕ್ಕಳನ್ನು ಕತ್ಕೊಂಡು ಹೋಗುವಂಥ ಪ್ರಯತ್ನ ಮಾಡಿದ್ದಾರೆ ಅಂತಂದು ಪ್ರಕರಣವನ್ನು ಕೂಡ ದಾಖಲು ಮಾಡಿದರು. ನಮಗೆ CCTV ಫುಟೇಜು ಸ್ಪಷ್ಟವಾಗಿ ಇವರು ಮಕ್ಕಳನ್ನು ಕಿಡ್ನ್ಯಾಪ್ ಮಾಡಲಿಕ್ಕೆ ಪ್ರಯತ್ನ ಮಾಡಿರುವಂಥದ್ದು ಸ್ಪಷ್ಟವಾಗಿ ಕಂಡುಬಂತು. ಅದರ ಹಿನ್ನೆಲೆಯಲ್ಲಿ ನಾವು ಪ್ರಕರಣದ ತನಿಖೆಯನ್ನು ನಮ್ಮ ACP ಸೌತ್ ರಂಜಿತ್ ಅವರು ಕಂಕನಾಡಿ ಪೊಲೀಸ್ ಠಾಣಾ ವ್ಯಾಪ್ತಿ ಅಧಿಕಾರಿ ಮತ್ತು ಸಿಬ್ಬಂದಿಗಳನ್ನೊಳಗೊಂಡಂತೆ ಒಂದು ತಂಡ ಮಾಡಿ CCTV ಫುಟೇಜ್ ತೊಗೊಂಡು ಆ ವ್ಯಕ್ತಿಗಳದ್ದು ಫೋಟೋಸ್ ಮತ್ತು ವಿಡಿಯೋಸ್ ಡೆವಲಪ್ ಮಾಡಿ ನಂತರ ಸ್ಥಳೀಯವಾಗಿ ಬಹಳಷ್ಟು ದೊಡ್ಡ ಮಟ್ಟದ ಒಂದು ತಂಡವನ್ನು ಮಾಡಿ ಆ 3 ಜನ ಆರೋಪಿಗಳನ್ನು ವಶಕ್ಕೆ ತೊಗೊಂಡಿದ್ದಾರೆ. ಅವರ ಹೆಸರುಗಳು ರಕ್ಷಕ್ ಶೆಟ್ಟಿ ಅಂತ ಒಬ್ಬ, ಅಲಿಸ್ಟರ್ ಅಂತ ಒಬ್ಬ, ರಾಹುಲ್ ಸಿನ್ಹಾ ಅಂತ ಒಬ್ಬ. ರಕ್ಷತ್ ಶೆಟ್ಟಿ ಏನಿದ್ದಾನೆ ಇವನಿಗೆ ಮಂಗಳೂರು ಪೂರ್ವ ಪೊಲೀಸ್ ಠಾಣೆಯಲ್ಲಿ ಒಂದು ಹರ್ಟ್ ಕೇಸ್ ಇದೆ ಇವನ ಮೇಲೆ, ಈಗಾಗಲೇ 2018ರಲ್ಲಾಗಿದ್ದು. ಅದೇ ರೀತಿ ಅಲಿಸ್ಟರ್ ಅನ್ನೋ ಮೇಲೆ ಕಾವೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ 3 ಪ್ರಕರಣಗಳು ಇವನ ಮೇಲೆ ದಾಖಲಾಗಿದೆ. ಇವನು ಒಬ್ಬ ಡ್ರಗ್ಸ್ ಏನು NDPS ಕೇಸ್ ಹೇಳ್ತೀವಿ, ಅದರಲ್ಲಿ ಕನ್ಸಂಪ್ಷನ್ ಮತ್ತು ಪೆಡ್ಲಿಂಗ್ ಎರಡರಲ್ಲೂ ಭಾಗಿಯಾಗಿರುವಂಥದ್ದು ಕಂಡು ಬಂದಿದೆ. ಮತ್ತು ರಾಹುಲ್ ಸಿನ್ಹಾ ಏನಿದ್ದಾನೆ ಇವನು ಕೂಡ 2020ರಲ್ಲಿ ಒಂದು ಡ್ರಗ್ಸ್ ಕನ್ಸಂಪ್ಷನ್ ಕೇಸಲ್ಲಿ ಆರೋಪಿಯಾಗಿರ್ತಾನೆ. ಈ 3 ಜನನ ನಾವು ನಿನ್ನೆ ರಾತ್ರಿ ವಶಕ್ಕೆ ತಗೊಂಡು ಅವ್ರದ್ದು ಇಂಟ್ರಾಗೇಷನ್ ಮಾಡಿ ನಂತರ CCTVಲಿರುವಂಥದ್ದು ಅಲ್ಲಿ ಇನ್ಸಿಡೆಂಟಿಗೆ ಒಂದು ರಿಲೇಟ್ ಆಗೋದ್ರ ಹಿನ್ನೆಲೆಯಲ್ಲಿ ಅವ್ರನ್ನ ನ್ಯಾಯಾಲಯದ ಮುಂದೆ ಹಾಜರು ಮಾಡಿ ಇನ್ನೂ 2 ದಿನಗಳ ಕಾಲ ನಮಗೆ ಪೊಲೀಸ್ ಕಸ್ಟಡಿಯಲ್ಲಿ ಕೊಟ್ಟಿದ್ದಾರೆ. ಸೊ ವಶಕ್ಕೆ ತೊಗೊಂಡು ವಿಚಾರಣೆನ ಮುಂದುವರಿಸ್ತಿದೆ. ಈಗ ನೋಡಿ ಅವ್ರು ಹೇಳುವಂಥದ್ದು
ನಾವು ಪ್ರ್ಯಾಂಕ್ ಮಾಡ್ತಾ ಇದ್ವಿ ಅಂತಂದು ಹೇಳ್ತಾರೆ. ಈ ಪ್ರ್ಯಾಂಕ್ ಮಾಡುವಂಥದ್ದು ಎಷ್ಟು ಅವ್ರದ್ದು ನಿಜವಾಗ್ಲೂ ಪ್ರ್ಯಾಂಕ್ ಮಾಡ್ತಾಯಿದ್ರೆ ಇಲ್ಲೋ ಅನ್ನೋಂಥದ್ದು ನಾವು ಪತ್ತೆ ಮಾಡಬೇಕಾಗತ್ತೆ. ಒಂದು. ಎರಡನೇದು, ಸ್ಪಷ್ಟವಾಗಿ ಇವರು ಹಿಂದೆ ಪ್ರಕರಣಗಳಲ್ಲಿ ಭಾಗಿಯಾಗಿರುವಂಥದ್ದು, ಹರ್ಟ್ ಪ್ರಕರಣಗಳಲ್ಲಿ ಮತ್ತು ಡ್ರಗ್ಸ್ ಕನ್ಸಂಪ್ಷನಲ್ಲಿ ಭಾಗಿಯಾಗಿರುವಂಥದ್ದು ಅದೆಲ್ಲ ಸ್ಪಷ್ಟವಾಗಿ ಇದ್ದೇ ಇದೆ. ಅದ್ರ ಜೊತೆಗೆ ಈ ಪ್ರ್ಯಾಂಕ್ ಮಾಡುವಂಥವ್ರು ಸಾರ್ವಜನಿಕರಿಗೆ ತೊಂದರೆ ಆಗುವಂಥ ರೀತಿ, ಮಕ್ಕಳನ್ನ ಗೋಣಿಚೀಲದಲ್ಲಿ ಕಿಡ್ನ್ಯಾಪ್ ಮಾಡ್ಕೊಳ್ಳೋ ರೀತಿ ಪ್ರ್ಯಾಂಕ್ ಮಾಡೋದು ಅದು ಪ್ರ್ಯಾಂಕೇ ಆಗಿದ್ದರೂ ಕೂಡ ಅದು ಅಪರಾಧನೇ ಫಸ್ಟ್ ಆಫ್ ಆಲ್. ಸೊ ಹಾಗಾಗಿ ನಾವು ಇನ್ನೂ ಹೆಚ್ಚಿನ ತನಿಖೆಗೆ ಒಳಪಡಿಸಬೇಕು. ಮತ್ತು ಅವ್ರು ಹೇಳಿರುವಂಥ ವಿಷಯ ಏನಿದೆ ಅದು ಸತ್ಯ ಇದೆಯಾ ಇಲ್ವಾ ಅನ್ನೋಂಥದ್ದನ್ನು ವೆರಿಫೈ ಮಾಡಲಿಕ್ಕೆ ನಾವು ಪೊಲೀಸ್ ಕಸ್ಟಡಿಗೆ ತೊಗೊಂಡಿದ್ದೀವಿ. ಹೆಬ್ರಿ ಕಬ್ಬಿನಾಳೆ ಮತ್ತಾಪುಡು ಪಡ್ಡೈಗಟ್ಟ ಬರೆಟ್ ಕರಡಿ ಒಂಜಿ ನರಮಾನ್ಯನ ಮೇಲುಗು ಬೂರ್ದಿನ ಸಂಗತಿ ನಡೆತದಂಡ ಮತ್ತಾವು ರಾಮಕೃಷ್ಣ ಪಂಪನರ್ನ ಪಾದುಗು ಕರಡಿ ತುಚ್ಚಿದು ಜೋರಾದ ಪೆಟ್ಟಾತಂಡ ಊರದ ಜನಕಲು ಕರಡಿ ಬಗೆಟ್ ಭಾರಿ ಪೋಡಿದು ಪೋತೇರ. ಹೆಬ್ರಿ ಕಬ್ಬಿನಾಲೆದ ಮತ್ತಾವು ಪಡ್ಡಯ ಘಟ್ಟದ ಬರಿಟ್ ಕೂಲಿ ಕಾರ್ಮಿಕರು ಮತ್ತಾವು ರಾಮಕೃಷ್ಣ ಗೌಡ ಪನ್ಪುನಾರೆಗ್ ಕರಡಿ ಒಂಜಿ ಮೇಲುಗು ಬೂರ್ದು ಜೋರದ ಪೆಟ್ಟಾತಂಡ 31 ವರ್ಷ ಪ್ರಾಯದ ಗೌಡ್ರಿಗ್ ಕಾರು ಪಾದುಗು ಕರಡಿ ಚುಚ್ಚುದು ಜೋರ್ದ ಪೆಟ್ಟಾತಂಡ ಅರೆನ ಹೆಬ್ರಿ ಸರ್ಕಾರಿ ಆಸ್ಪತ್ರೆಗೆ ಸೇರ್ಸಾದಂಡ ಒರಡ್ದೊರನೆ ಕರಡಿ ಮೇಲುಗು ಬೂರ್ ನೇರ್ದಾವೆರ ಕಬ್ಬಿನಾಲೆ ಪರಿಸರಡು ಜನಕ್ಲೆಗ್ ಪೋಡಿಗೆ ಶುರುವಾತಂಡ. ಕಾಡು ಮಾರ್ಗೋಳೆದ ಬಗೆಟ್ ಸರಿಯಾಯಿನ ಕ್ರಮದ ತೊನೆರ ಊರ್ದಕ್ಕುಲು ಕಾಡು ಇಲಾಖೆಗ್ ಒತ್ತಾಯ ಮಲ್ತದರು. ಕುಡ್ಲ ಕದ್ರಗುಡ್ಡದ ಶ್ರೀ ಕಾಲಭೈರವ ದೇವಸ್ಥಾನಡು ಸುಮಾರು 10 ಕೋಟಿ ರೂಪಾಯಿ ಖರ್ಚಿಡ ಹೊಸಗುಂಡ ಕಟ್ಟುಣೊಂದು ಕದ್ರ ಜೋಗಿ ಅರಸರ ಶ್ರೀ ಯೋಗೇಶ್ವರ ಮಠಾಧಿಪತಿ ರಾಜ ನಿರ್ಮಲನಾಥಜಿ ಪಂತೆರ ಆರು ಶುಕ್ರವಾರ ಯೋಗೇಶ್ವರ ಮಠಟು ಸುದ್ದಿ ಕೊಟ್ಟುಡು ಈ ಬಗೆಟ್ ಮಾಹಿತಿ ಕೊಡ್ತೇರ. ಕದ್ರದ ಜೋಗಿ ಅರಸರ್ ಶ್ರೀ ಯೋಗೇಶ್ವರ ಮಠಾಧಿಪತಿ ರಾಜ ನಿರ್ಮಲನಾಥಜಿ ಶುಕ್ರವಾರ ಮಠಟು ಸುದ್ದಿ ಕೂಟೋಡು ಪಾತೆರ್ದು ಕದ್ರಗುಡ್ಡೆ ಶ್ರೀ ಕಾಲಭೈರವ ದೇವಸ್ಥಾನದ ಗುಂಡ ಸುಮಾರು 10 ಕೋಟಿ ರೂಪಾಯಿ ಖರ್ಚಿಡು ಕಟ್ಟೆರ ಉಂಡೊಂದು ಪಂಡೆರು. ಸುಮಾರು 200 ವರ್ಷೊಳೆದ ಇತಿಹಾಸ ಈ ದೇವಸ್ಥಾನಗುಂಡು ದೇಶೊಡೆ ನಾಥ ಸಂಪ್ರದಾಯಗೂ ಕದ್ರ ಮಠ ಮಲ್ಲ ಪುದರ್ ಪಡೆತಂಡು ಹೊಸ ಗುಂಡೋನು ಇಡೀ ಶಿಲೆ ಕಲ್ಲಡು ಕೆತ್ತೆರೆ ಸಂಕಲ್ಪ ಮಲ್ತದಂಡು ಪಂದು ನಿರ್ಮಲ್ನಾಥ್ಜಿ ಪಂಡೆರು. ಗೋಹತ್ಯೆ ನಿಷೇಧ ಕಾಯ್ದೆ ಇಚಾರಡು ಮಾಧ್ಯಮದಕ್ಕಲು ಕೇಂಡಿನ ಪ್ರಶ್ನೆಗೆ ಉತ್ತರ ಕೊರ್ನ ಅರಸೇರು ಪಾತೆರ್ದು ರಾಜ್ಯ ಸರ್ಕಾರ ಗೋಹತ್ಯೆ ನಿಷೇಧ ಕಾಯ್ದೆ ಜಾರಿಗೆ ಕನಪುನೋ ಎಡ್ಡೆ ಇಚಾರ ಪೆತ್ತ ಅಪ್ಪೆಗೆ ಸಮಾನ ಸರ್ಕಾರ ಎಡ್ಡೆ ನಿರ್ಧಾರ ದೆತೊಂದುಂಡು ಇತಿಹಾಸಡು ಒಂದು ದಾಖಲೆ ಆಪುಂಡು ಪಂಡೆರು. सारे मानव सारे भक्त इसमें सहयोगी बने, उसमें योगदानी बने और अपने उस पुण्य कर्म का दान करके अपने पुण्य को अर्जित करके सुख शांति और संतोष की कामना करते हुए भगवान से यही प्रार्थना करूंगा कि सभी भक्तों का इसमें भाग रखे, उसमें सेवा दे और अपने अपने धन के, मन के और कर्म के और तन के अनुसार इस क्षेत्र के कदरी काल भैरव मठ की सेवा करें. यही मेरी कामना है, यही मेरी शुभ और शुभ आशीर्वाद है. गौ एक ऐसा पशु है जिसमें सारे देवी देवताओं का वास है. ऐसा मुद्दा उठाया, ऐसा कानून लाया, उनकी महानता की कोई सीमा नहीं. निर्दोष पशुओं को मारना, मटन मांस खाना, दारू पीना, किसी को बुरा बोलना, किसी की राह रोकना और अच्छे बुरे कर्म करते करते अपन बीमारियों की जंजाल में फंस जाते हैं. तो गौ हत्या का स्थगित करके बहुत अच्छा किया है. गौ हत्या का कानून लाके एक इतिहास रच दिया है. ಕದ್ರಿ ಜೋಗಿಮಠ ಜೀರ್ಣೋದ್ಧಾರ ಸಮಿತಿ ಗುರುಕಾರ್ಯರು ಹರಿನಾಥ್ ಜೋಗಿ, ಕರ್ನಾಟಕ ಜೋಗಿ ಸಮಾಜದ ಗುರುಕಾರ್ಯರು ಕಿರಣ್ ಜೋಗಿ, ಕ್ಷೇತ್ರೋಡು ಪ್ರಧಾನ ಪೂಜೆ ಮಲ್ಪುನ ಉಮೇಶ್ ನಾಥ್, ಜೋಗಿ ಸಮಾಜ ಸಂಘದ ಕೋಶಾಧಿಕಾರಿ ಎಚ್.ಕೆ. ಪುರುಷೋತ್ತಮ್, ಸತೀಶ್ ಕುಮಾರ್ ಜೋಗಿ ಸುದ್ದಿ ಕೂಟೋಡು ಇತ್ತೇರು. ಇತ್ತೆ ಕುಡರನಿತ ಮೊಲ ಸುದ್ದಿಲು. ದಕ್ಷಿಣ ಕನ್ನಡ ಜಿಲ್ಲೆಡ್ ಮಂತ್ರಿ ಕೋಟ ಶ್ರೀನಿವಾಸ ಪೂಜಾರಿ ರೆಡ್ದು ಕೊರೋನಾ ನಿಯಂತ್ರಣದ ಇಂಜೆಕ್ಷನ್ ಕೊರ್ಪುನ ಕಾರ್ಯಕ್ರಮ ಉದಿಪನ ಒಡಿಪು ಜಿಲ್ಲಾಧಿಕಾರಿ ಜಿ ಜಗದೀಶ್ ರೆಡ್ದು ಅಜ್ಜರಕಾಡ್ ಜಿಲ್ಲಾಸ್ಪತ್ರೆ ಚಾಲನೆ. ಕೊಂಚ
ಕೊಂಚಾಡಿಡು ಮೂವೇರು ಜೋಕ್ಲೆನ್ ರಟ್ಟಾಯಿರ ಪ್ರಯತ್ನ ಮಲ್ತಿನ ಮೂವೇರು ಜವನ್ಯರ್ನ ಬಂಧನ ಆರೋಪಿಲ ತಪ್ಪು ತೊಂದರೆ ಬೇತೆ ಬೇತೆ ಸ್ಟೇಷನ್ ಲೆಡ್ ಕೇಸುಂಡು ಪೊಲೀಸ್ ಕಮಿಷನರ್ ಶಶಿಕುಮಾರ್. ಎಸ್ ಅಂಗಾರರಿಗೆ ಮಂತ್ರಿ ಪಟ್ಟ ಸುದ್ದಿ ಅವಂದು ಪುನಃ ಸುಳ್ಳಿಯ ಕೋಡಿಯಲ್ಲದ ನೀರಜಾಕ್ಷಿ ಪ್ರಧಾನಿಯರಿಗೆ ಬರೇನೋ ಓಲೆ ಜಿಲ್ಲೆಗೆ ಬರ್ತಿನ ಮಂತ್ರಿಯರದ್ದು ಬೇತೆ ಬೇತೆ ಕಡೆಗೆ ಭೇಟಿ. ಬೆಂಗಳೂರದ RMZ ಸಿವಿಲ್ ಇಂಜಿನಿಯರ್ ಅಂಡ್ ಇಂಟೀರಿಯರ್ ಡಿಸೈನರ್ ಸಂಸ್ಥೆಯದ್ದು ಕುಡ್ಲದ ಕಂಕನಾಡಿಡು ಹೊಸ ಶಾಖೆ ಉದಿಪನ RMZ ಯೋಜನೆ ಕುಡ್ಲಕ್ಕೆ ಬತ್ತಿನವು ಸಂತೋಷದ ವಿಚಾರ UT ಖಾನ್. ಇಡಗಿನಿತ ನಮ್ಮ ಕುಡ್ಲ ತುಳುವಾಡ್ತಿಲು ಮುಗಿಂಡು ಸೊಲ್ಮೆಲು.